ಸಂಚಾರ ನಿಯಮಲೆನ್ ದಂಟದ ಪೋಪುನ ವಾಹನ ಚಾಲಕರನ ಮಿತ್ತು ಕ್ರಮಗೆತ್ತನ ನಿಟ್ಟಿಡು ಕುಡ್ಲ ಪೊಲೀಸ್ ಆಯುಕ್ತರನ ಸೂಚನೆದಂಚ ಸೆಪ್ಟೆಂಬರ್ 27 ತಾರೀಕಿರ್ದು ಅಕ್ಟೋಬರ್ 2 ತಾರೀಕು ಮುಟ್ಟ ವಿಶೇಷ ಕಾರ್ಯಾಚರಣೆ ನಡಪೊಂದುಲ್ಲೆರು. ಕಾರ್ಯಾಚರಣೆದ 2ನೇ ದಿನ ಅಂಗಾರದಾನಿ ತೊಕೋಡು ಪೇಂಟಿಡು ಈ ವಿಶೇಷ ಕಾರ್ಯಾಚರಣೆ ನಡಪಾಯಿರು. ಕಾರ್ಯಾಚರಣೆದ ಬಗೆಟ್ ಕುಡ್ಲ ಪೊಲೀಸ್ ಆಯುಕ್ತರು ಶ್ರೀ ಶಶಿಕುಮಾರ್ ಪಾತಿರೊಂದು ಸಂಚಾರ ನೀತಿ ನಿಯಮಲೆನ್ ದಂಟೊಂದು ಪೋಪುನ ಪ್ರಕರಣಲೆಗ್ ತಡಮೆ ಪಾಡ್ನ ನಿಟ್ಟಿಡು ಪೊಲೀಸ್ ಇಲಾಖೆ ಈ ಪ್ರಕ್ರಿಯೆಗೆ ದುಂಬಾತಂಡು. ಅಪಘಾತ ಪ್ರಕರಣಲೇನು ಒಂಜಾತು ಕಮ್ಮಿ ಮಲ್ಪೆರಲ ಇಂದೆಟ್ ಸಾಧ್ಯತೆ ಉಂಡು ಪಂಡ ತೆರಿಪಾಯರು. ಮಂಗಳೂರು ನಗರ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಒಂದು ವಾರಗಳ ಕಾಲ ವಿಶೇಷವಾದ ನಿನ್ನೆ ಟೀಮ್ ಕ್ಲಾಸ್ನಿಂದ ಸಮ್ ಟೀಮ್ಸ್ ಏನಿದೆ ಅದನ್ನು ತಕ್ಷಣ ಕೆಲಸ ಮಾಡಿದ್ವಿ. ಅದರಲ್ಲಿ ಸುಮಾರು 550 ಹೆಚ್ಚು ಕೇಸಸ್ ಮತ್ತು 2,60,000 ಫೈನನ್ನು ಕಲೆಕ್ಟ್ ಮಾಡಿದ್ವಿ. ಇದರಲ್ಲಿ ನಮ್ಮ ಉದ್ದೇಶ ಫೈನ್ ಕಲೆಕ್ಟ್ ಮಾಡೋದಾಗಲಿ ಕೇಸ್ ಆಗೋದಾಗಲಿ ಅಲ್ಲ, ಅಷ್ಟು ವಾಹನಗಳದ್ದು ತಕ್ಷಣ ಕೆಲಸ ಮಾಡಿದ್ದಾರೆ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿದ್ದು. ಸಾರ್ವಜನಿಕರು ಕೂಡ ಒಳ್ಳೆ ರೀತಿಯಲ್ಲಿ ಸ್ಪಂದಿಸ್ತಾ ಇದ್ದಾರೆ. ಕೆಲವರು ಅದನ್ನು ಕಿರಿಕಿರಿ ಮಾಡೋಂಥದ್ದು ನಾವು ನೋಡಿದ್ದೀವಿ. ಈಗ ಇದು ಮಾಡ್ತಿರೋಂಥದ್ದು ಸಾರ್ವಜನಿಕ ಹಿತಾಸಕ್ತಿ. ಯಾಕಂದರೆ ನಾಳೆ ದಿನ ಯಾವುದೋ ಒಂದು ಅಪರಾಧ ಪ್ರಕರಣ ಆದಂಥ ಸಂದರ್ಭದಲ್ಲಿ ಕ್ರಮ ತಗೊಂಡಿರಲಿಲ್ಲ ಚೆನ್ನಾಗಿರ್ಬೇಕು ಅಂತ ರಿಗ್ರೆಟ್ಸ್ ಇದೆ. ಅದನ್ನು ಮತ್ತೆ ನಿಯಮಗಳನ್ನು ಪಾಲನೆ ಮಾಡಬೇಕು, ಕೋರ್ಟ್ ಆದೇಶ ಇದೆ, ಮತ್ತು ಸಾರ್ವಜನಿಕರ ಹಿತಾಸಕ್ತಿ ಇದೆ. ಅದೇ ರೀತಿಯಾಗಿ ಇವತ್ತು ಡಿಫೆಕ್ಟಿವ್ ನಂಬರ್ ಪ್ಲೇಟ್ಸ್ ಏನಿದೆ ಅದರದ್ದು ಡ್ರೈವ್ ಮಾಡ್ತಾ ಇದ್ವಿ. ಈಗಾಗಲೇ ಸುಮಾರು 30 ಪಾಯಿಂಟ್ಗಳಲ್ಲಿ ನಮ್ಮ ಟ್ರಾಫಿಕ್ ಅಧಿಕಾರಿಗಳು ಬಂದಿದ್ದು ಬೆಳಗ್ಗೆ 7 ಗಂಟೆಯಿಂದ
ಎಫಿಷಿಯೆಂಟ್ ಟೆಸ್ಟ್ ಈ 6 ವಿಷಯಗಳನ್ನು ಒಳಗೊಂಡಂಥ ಒಂದು ವಾರಗಟ್ಟಲೆ ಕಾರ್ಯಕ್ರಮ ಭಾಳ ಒಳ್ಳೆ ರೀತಿಯಲ್ಲಿ ನಮ್ಮ ಅಧಿಕಾರಿ ವಾಹನದ ಗ್ಲಾಸ್ನು ಮಸ್ಕ್ ಮಲ್ಪನ ಸರಿಯಾಯಿನ ವಾಹನ ನೋಂದಾವಣಿ ಫಲಕ ಪಾಡಂದಿನ ಅಂಚೆನೆ ಹೆಲ್ಮೆಟ್ ದಾಂತಿನ ಸವಾರರಿಗೆ 500 ರೂಪಾಯಿ ದಂಡ ಇನ್ಸೂರೆನ್ಸ್ ದಾಂತಿನ ವಾಹನಲೆಗ್ 4,000 ರೂಪಾಯಿ ಮುಟ್ಟ ದಂಡ ಅಂಚೆನೆ ವಾಯು ಮಾಲಿನ್ಯ ಪರೀಕ್ಷೆದ ದಾಖಲೆ ಕಾಗಜಿ ಇಚ್ಚಿಂಡ ನ್ಯಾಯಾಲಯಗ್ ನೋಟಿಸ್ ಮಲ್ಪನ ಪ್ರಕ್ರಿಯೆಯನ್ನು ಸಂಚಾರ ವಿಭಾಗದ ಪೊಲೀಸರು ಮಲ್ತೊಂದುಲ್ಲೆರು.